ಇದು ಈ ವೀಕ್ನ ಇನ್ನೊಂದು ದಿನ ವೆರಿ ವೆರಿ ಬ್ಯುಸಿ ಡೇ ಇದು. ಯಾಕಂದರೆ ನಾವು ಪ್ಯಾಕಿಂಗ್ ಮಾಡುವಂಥ ಮುಖ್ಯವಾದಂಥ ದಿನ. ಕೇಳಿಸ್ತಾ ಇದೆಯಲ್ಲ, ಇವತ್ತು ನಾವು ಮೈಸೂರು ಬಿಟ್ಟು ಬೆಂಗಳೂರು ಹೋಗ್ತಾ ಇದ್ದೀವಿ. ಇದು ನಾನು, ಇದು ನಮ್ಮ ಮನೆ ಆ್ಯಂಡ್ ಈ ಪ್ಯಾಕಿಂಗ್ ಆಗ್ತಾ ಇದೆ. ಪ್ಯಾಕಿಂಗ್ ಮಾಡೋದಕ್ಕೆ ನಾವು ಮೈಸೂರಲ್ಲಿರುವಂಥ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರನ್ನ ಕರೆದಿದ್ವಿ. ಸೊ 5 ಜನ ಹುಡುಗರು ಬಂದಿದ್ದರು. ಇವರು ಪ್ರತಿಯೊಂದು ರೂಮ್ನಲ್ಲಿರುವಂಥ ಎಲ್ಲ ಐಟಮ್ಸ್ನ ಪ್ಯಾಕ್ ಮಾಡ್ತಾಯಿದ್ರು. ನೀವು ನೋಡ್ತಾ ಇದ್ದೀರಲ್ವ, ಟೇಬಲ್, ಸೋಫಾ ಇದೆಲ್ಲನೂ ಒಂದೊಂದು ರೀತಿನಲ್ಲಿ ಪ್ಯಾಕ್ ಮಾಡ್ತಾಯಿದ್ರು. ಯಾಕಂದರೆ ನಾವು ಹೇಳಿರ್ತೀವಲ್ಲ, ಸೇಫ್ಟಿ ಇರಬೇಕು ಅಂತ. ಸೊ ಹಾಗಾಗಿ ಕಂಪ್ಲೀಟ್ ಸೇಫ್ಟಿ ರೀತಿಯಲ್ಲೇ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಕ್ಲೋಸಪ್ ಲುಕ್ ತೋರಿಸ್ತಾ ಇದ್ದೀನಿ. ಈ ಸೋಫಾ ಸೆಟ್ಗೆ ಅವ್ರದ್ದೇ ಒಂದು ದಪ್ಪದೊಂದು ಬೆಡ್ಶೀಟ್ ಹಾಕ್ತಾರೆ. ಅದ್ರ ಮೇಲೆ ಈ ಥರದ ಒಂದು ಪ್ಲಾಸ್ಟಿಕ್ಕಿಂದ ವ್ರ್ಯಾಪ್ ಮಾಡ್ತಾರೆ. ಇದು ಕಿಚನ್ ಏರಿಯಾದಲ್ಲಿ ಇರುವಂಥ ಐಟಮ್ಸ್. ಇದನ್ನೆಲ್ಲ ಒಂದು ದೊಡ್ಡ ದೊಡ್ಡ ಕಾಟನ್ ಬಾಕ್ಸಸ್ಗೆ ಹಾಕ್ತಾರೆ ಈ ಥರದ್ದು. ನಮ್ಮ ತಾತನ ಕೂರಿಸಿದ್ವಿ, ನೀವು ಹಾಲ್ ಏರಿಯಾದಲ್ಲೆಲ್ಲ ನೋಡ್ಕೊಳ್ಳಿ ಅಂತ. ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ಇದ್ವಿ ಅವರು ಪ್ಯಾಕಿಂಗ್ ಮಾಡ್ತಾ ಇರಬೇಕಾದ್ರೆ. ಒಂದು ಟಿಪ್ ಹೇಳ್ತೀನಿ, ಈ ಥರ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರಿಗೆ ನೀವು ಹೇಳಿದಾಗ ನಿಮ್ಮ ಇಂಪಾರ್ಟೆಂಟ್ ಮೋಸ್ಟ್ ವ್ಯಾಲ್ಯೂಯಬಲ್ ಐಟಮ್ಸ್ನ ಮೊದಲೇ ನೀವು ಪ್ಯಾಕ್ ಮಾಡಿರಿ ಫಾರ್ ಸೇಫ್ಟಿಗೋಸ್ಕರ ಅಂತ. ಇದು ನಮ್ಮ ರೂಮ್. ಬೆಡ್, ಕಾಟನ್ನ ಎಲ್ಲ ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ತಗೊಳ್ಳೋಗೋದಕ್ಕೆ ಕಷ್ಟ ಅಲ್ವಾ. ಸ್ಮೈಲ್ ಪ್ಲೀಸ್, ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೋಸ್ಕರ ಅಂತ ನಾನು ಬರ್ತಿದ್ದು. ಇದು ನನ್ನ ತಾತನ ಹೆಸರು ರಂಗೇಗೌಡ ಅಂತ. ಹಾಗೆಯೇ ಇವರು ಈ ಥರದ ಐಟಮ್ಸ್, ಟಿ ವಿ ಅಥವಾ ಇನ್ನೇನೆಲ್ಲ ಇರುತ್ತೆ ನೋಡಿ, ಬ್ರೇಕ್ ಆಗುವಂಥ ಐಟಮ್ಸ್ಗೆ ಹುಷಾರಾಗಿ ಬರೆದಿರ್ತಾರೆ. ಇದು ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್ ಅಂತ. ಮೈಸೂರು ಟು ಬೆಂಗಳೂರು ಯಾಕೆ ಹೋಗ್ತಾ ಇದ್ದೀವಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. 2.5 ಅವರ್ಸಲ್ಲಿ ಅವ್ರು ಇಡೀ ಮನೆದು ಪ್ಯಾಕಿಂಗ್ ಮಾಡಿ ಮುಗಿಸಿದ್ದಾರೆ. ಪ್ಯಾಕಿಂಗ್ ಮಾಡಿ ಅವ್ರು ತಂದಿರುವಂಥ ದೊಡ್ಡ ಗೂಡ್ಸ್ ಲಾರಿಗೆ ಹಾಕ್ತಾ ಇದ್ದಾರೆ. ಚೇನ್ ಪ್ರಾಸೆಸಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದು ಒಳ್ಳೆಯದೇನು ಅಂದರೆ, ಇವರು ತುಂಬಾ ನೀಟಾಗಿ ಪ್ರತಿಯೊಂದನ್ನು ಮಾಡಿದ್ರು, ಯಾವುದೇ ಐಟಮ್ನ ಬಿಟ್ಟಿಲ್ಲ. ಪ್ರತಿಯೊಂದು ಐಟಮ್ಗೆ ಅದರದ್ರ ನಂಬರ್ ಹಾಕಿದ್ದಾರೆ, 1, 2, 3 ಅಂತ ಬಾಕ್ಸಿಗೆ ನಂಬರ್ಸ್ ಹಾಕಿದ್ರು. ಸೊ ಸೇಫ್ಟಿಗೆ ಹಾಗೆಯೇ ನಮಗೆ ಯಾವುದೂ ಮಿಸ್ ಆಗಬಾರ್ದು ಅಂತ. ಮೈಸೂರಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ. ರೀಚ್ ಆಗಬೇಕಾದ್ರೆ ಸುಮಾರು ಒಂದು 6 ಗಂಟೆ ಆಗಿತ್ತು. ಈ ಹುಡುಗರು ನಮ್ಮ ಮನೆಯಲ್ಲಿ 9:30, 10 ಗಂಟೆ ತನಕ ಇದ್ದರು ಅನಿಸುತ್ತೆ. ಎಲ್ಲ ತಂದು ಇಡಬೇಕಲ್ವಾ. 1 ಗಂಟೆ ಅಲ್ಲಿ ಲಾರಿಗೆ ತುಂಬಿಸೋಕ್ಕೆ ಬೇಕಾಯಿತು. ಇನ್ನು 1 ಗಂಟೆ ಲಾರಿಯಿಂದ ಇಳಿಸೋದಕ್ಕೆ ಎಲ್ಲ ಐಟಮ್ಸ್ ಬೇಕಾಯಿತು. ಪ್ರತಿಯೊಂದು ರೂಮಲ್ಲಿ ಹೇಗೆ ಬಾಕ್ಸಸ್ ಎಲ್ಲ ತುಂಬಿದೆ ನೋಡಿ. ಬಾಪ್ರೆ, ಇದನ್ನು ಎಲ್ಲಿಂದ ಶುರು ಮಾಡೋದು, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಒಂದು ತುಂಬಿ ಹೋಗಿದೆ. ತಾತನ ಒಂದು ಕಡೆ ಕೂರಿಸಿದ್ದೀವಿ, ನೀವು ನೋಡ್ತಾ ಇರಿ ಅಂತ ಮೇಲ್ಗಡೆನಲ್ಲಿ. ಹಸ್ಬೆಂಡ್ ನಮ್ಮ ಬೆಡ್ರೂಮಲ್ಲಿದ್ದರು, ಬಿಕಾಸ್ ಅಲ್ಲಿ ಮತ್ತೆ ಕಾಟ್ನೆಲ್ಲ ಅಟ್ಯಾಚ್ ಮಾಡಬೇಕಲ್ವಾ. ಶಿಫ್ಟಿಂಗ್ ಮಾಡೋದಂತ ಹೇಳೋದು, ಶಿಫ್ಟಿಂಗ್ ಮಾಡಿರೋ 1, 2, 3 ದಿನ ಅಂತೂ ಫುಲ್ ಬ್ಯುಸಿ. ಇದು ನನ್ನ ಫಾದರ್ ಇನ್ ಲಾ ಅಂದರೆ ನನ್ನ ಅಪ್ಪಾಜಿ. ಇವ್ರನ್ನ ತುಂಬ ಸತಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನಿನ್ನೆ ಎಲ್ಲ ಶಿಫ್ಟಿಂಗ್ ಆಯಿತು. ಸೊ ರಾತ್ರಿ ಒಂದು 9 ಗಂಟೆ ತನಕ ಅವರು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಇಲ್ಲಿ ಹೋದರು. ಮನೆ ಫುಲ್ ಇವಾಗ ಬಾಕ್ಸಸ್ ಅಲ್ಲಿ ಇಲ್ಲಿ ಎಲ್ಲ ಇದೆ. ಇದನ್ನೆಲ್ಲ ಇಡಬೇಕು, ಅಟ್ಲೀಸ್ಟ್ 2 ಡೇಸ್ ಬೇಕು ನನಗೆ. ಆದಷ್ಟು ನಾನು ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕಂತ ಇದ್ದೀನಿ. ವಾಯ್ಸ್ ಚೇಂಜ್ ಆಗಿದೆ ಬಿಕಾಸ್ ನಾನು ಎದ್ದಿರೋದು ಇವಾಗ 10 o'clock ಆಗಿದೆ. ನನಗೆ ನಿದ್ದೆ ಮಾಡಬೇಕಾದ್ರೆ 12 ಗಂಟೆ ಆಗಿತ್ತು. ಸೊ ನಾನು ಇವಾಗ ಎದ್ದೆ, ಫುಲ್ ಕೆಲಸ ಇದೆ ಇವತ್ತು, ಎನರ್ಜಿ ಬೇಕು. ಲೆಟ್ಸ್ ಸ್ಟಾರ್ಟ್. ಕಿಚನ್ಗೆ ಎಂಟ್ರಿ ಕೊಡೋಕ್ಕಾಗಲ್ಲ, ಎಲ್ಲ ಕಡೆ ಫುಲ್ ತುಂಬ ಹೋಗಿದೆ. ಆ ಮನೆ ಕಿಚನ್ ತುಂಬ ದೊಡ್ಡದಿತ್ತು, ಈ ಮನೆ ಚಿಕ್ಕ ಕಿಚನ್ ಅದರ ಅರ್ಧ ಇದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೇಕು ಎಲ್ಲೆಲ್ಲಿ ಏನೇನು ಇಡೋದು ಅಂತ. ತಲೆ ಅಂತೂ ಕೆಟ್ಟೋಗಿದೆ ನನಗೆ ಇಷ್ಟೆಲ್ಲ ಐಟಮ್ಸ್ನ ನೋಡಿ. ಎಲ್ಲಿಂದ ಶುರು ಮಾಡುವುದು? ಗುಡ್ ನ್ಯೂಸ್,
ಬೆಳಿಗ್ಗೆಯಿಂದ ನಾನು ಫಸ್ಟ್ ಬಂದಿರೋದು ಅಡುಗೆ ಕೋಣೆ ಒಂದ್ಸತಿ ಸೆಟ್ ಆದ್ರೆ ಮನ್ಸಿಗೆ ಸಮಾಧಾನ ಆಗುತ್ತಲ್ಲ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಏನಾದ್ರು ಊಟ ತಿಂಡಿ ಅಥವಾ ಹಾಲು ಎಲ್ಲ ಬಿಸಿ ಮಾಡ್ಬೇಕಾದ್ರೆ ಮಾಡ್ಬೋದು. ಸೊ ಫೈನಲಿ ಕಿಚನ್ ಏರಿಯಾ ಸೆಟ್ ಆಗಿದೆ. ಅಪ್ಪಾಜಿ ಅವರು ಮಾಮ ಅವರು ಇಬ್ರು ಸೇರ್ಬಿಟ್ಟು ಗೆಸ್ಟ್ ಐಟಮ್ ರೂಮ್ಸ್ಗೆ ಏನೆಲ್ಲ ಇಡಬೇಕು, ಸೋಫಾ ಆ ಥರದೆಲ್ಲ ಇಡ್ತಾ ಇದ್ದಾರೆ. ನಾನು ನಮ್ಮ ರೂಮ್ನ ಸೆಟ್ ಮಾಡಬೇಕು. ನನ್ನ ಏಮ್ ಇವತ್ತಿಗೆ ಇಡೀ ಮನೆ ಕಂಪ್ಲೀಟ್ ಮಾಡಬೇಕು. ಅದು ಬಿಟ್ಟರೆ ಗೋಡೆಲೆಲ್ಲ ಇಡೋ ವಸ್ತುಗಳು ಅದೆಲ್ಲ ಆರಾಮದಲ್ಲಿ ಮಾಡಿದ್ರೆ ಆಯಿತು ಅಂತ. ಆಮೇಲೆ ವಾಷಿಂಗ್ ಮಿಷಿನ್ ಅವ್ರನ್ನು, ಕೆಂಟ್ ಪ್ಯೂರಿಫೈಯರ್, ಟಿವಿ ಫಿಕ್ಸ್ ಮಾಡೋದು, ಎಲೆಕ್ಟ್ರಿಷಿಯನ್, ಪ್ಲಂಬರು, ಈ ಥರ ಎಲ್ಲರನ್ನೂ ಫೋನ್ ಮಾಡಿ ಕರೆಸಿದ್ದೀವಿ. ಯಾಕಂದರೆ ನನಗೆ ಇವತ್ತು ನಾಳೆದ್ರಲ್ಲಿ ಮನೆ A to Z ಸೆಟ್ ಆಗಬೇಕು. ವಾವ್, ನಮ್ಮ ಮನೆಯಲ್ಲೇ ಅಡುಗೆ ಊಟ ತಿಂಡಿ ಮಾಡೋದಕ್ಕೆಲ್ಲ ಮನ್ಸಿಗೆ ಸಮಾಧಾನ ಅನ್ನಿಸ್ಬೇಕು, ನಮ್ಮ ಮನೆ ಅಂತ ಅನ್ನಿಸ್ಬೇಕು ಅನ್ನೋದು. ಸೂಪರ್ ಖುಷಿ ಆಗಿದ್ದೀನಿ. ಬಿಕಾಸ್ ನನಗೆ ಅನ್ಕೊಂಡಿದ್ದೆ ಭಯ ಆಗಿತ್ತು ಜಾಗ ಸಾಕಾಗಲ್ಲ ಅಂತ. ಬಟ್ ಯೋಚನೆ ಮಾಡಿ ಇಟ್ಟರೆ ಎಷ್ಟು ಪುಟ್ಟದಾಗಿದ್ರು ಎಷ್ಟು ದೊಡ್ಡದಾಗಿದ್ರು ನೀಟಾಗಿ ಚೆನ್ನಾಗಿರ್ಬೋದು. ಈ ಮನೆ ಟೂರ್ನ ತೋರಿಸ್ತೀನಿ, ಬಟ್ ಇವತ್ತಲ್ಲ. ಸೊ ಮುಂದಿನ ಕೆಲಸ ಮಾಡೋಣ. ಡೇ 2 ಎಲ್ಲ ಅನ್ಪ್ಯಾಕಿಂಗ್ ಮಾಡಿದ್ವಿ. ಎಲ್ಲೆಲ್ಲಿ ಯಾವ್ಯಾವ ಐಟಮ್ಸ್ ಇಡಬೇಕಾಗಿತ್ತು. ಆಲ್ಮೋಸ್ಟ್ ಒಂದು 70% ಆಗೋಗಿತ್ತು. ಇದು ಡೇ 3. ನಾನು ಬೆಳಗ್ಗೆ ದಾಲ್ ತಡ್ಕ ಮಾಡಿದ್ದೆ. ಮೈ ಹಸ್ಬೆಂಡ್ ನಾನು ಇಬ್ಬರೂ ದಾಲ್ ತಡ್ಕ ಅಂದರೆ ತುಂಬಾ ಇಷ್ಟಪಡ್ತೀವಿ. ಸೊ ಸಿಂಪಲ್ ರೆಸಿಪಿನೇ ಮಾಡಿದ್ದೆ ನಾನು. ಅಡುಗೆ ಮಾಡಕ್ ಬರಲ್ಲ, ಬಟ್ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆ ಮಾಡೋದಕ್ಕೆ ಬರುತ್ತೆ. ಈ ಗ್ಯಾಸ್ ಕಾಣಿಸ್ತಾ ಇದೆಯಲ್ಲ, ಅದಿದೆ, ಬಟ್ ಅದನ್ನೆಲ್ಲ ಫಿಕ್ಸ್ ಮಾಡಬೇಕು. ಹೊಸ ಮನೆಯಲ್ಲಿ ಸುದ್ದ ಇಲ್ಲ. ಸೊ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಫಿನಿಶ್ ಮಾಡೋದಕ್ಕೆ. ಇದು ಡೇ 3 ಅಲ್ಲ ಈ ಮನೆಯಲ್ಲಿ. ಥರ್ಡ್ ಡೇ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ವರ್ಕ್ ಇವತ್ತು ಫಿನಿಶ್ ಆಗುತ್ತೆ A to Z. ಇವತ್ತು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ದೆ. ದೋಸೆ ಹಿಟ್ಟಿತ್ತು, ನಮ್ಮ ಮಾಮಿಯವ್ರು ಕೊಟ್ಟಿದ್ದು. ಸೊ ಅದನ್ನ ಹಾಕ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ದೆ. ಸೊ ನನ್ನ ಹಸ್ಬೆಂಡ್ ಇವಾಗ ಇದ್ರಲ್ಲ, ಅವ್ರಿಗೆ ಸ್ವಲ್ಪ ಬಿಸಿ ಮಾಡಿ ಹಾಗೆ ಕೊಡೋಣ ಅಂತ. ಸೊ ನೋಡಿ ನಾನು ಮಾಡಿರುವಂಥ ಚಿತ್ರಾನ್ನ. ಕ್ಲೋಸ್ ಅಪ್ ಪ್ಲೀಸ್. ನಮ್ಮ ಚಿತ್ರಾನ್ನಕ್ಕೆ ಗೋಡಂಬಿ ಹಾಕ್ತೀನಿ, ಬಿಕಾಸ್ ನನಗೆ ಗೋಡಂಬಿ ಅಂದರೆ ಇಷ್ಟ ಅಂತ. ಕಡಲೆ ಬೀಜ ಇಷ್ಟನಾ? ನನಗೆ ಎರಡೂ ಇಷ್ಟ. ಅದಕ್ಕೆ ಎಲ್ಲ ಜಾಸ್ತಿ ಕಡಲೆ ಬೀಜ ಹಾಕ್ತೇನೆ, ನಿಮಗೆ ಇಷ್ಟ ಅಂತ. ಸೊ ಹಾಕ್ತೀನಿ. ಸೊ ಮನೆ ಎಲ್ಲ ಸೆಟ್ ಮಾಡಿದ್ಮೇಲೆ ಫೈನಲಿ ನಮ್ಮ ರೂಮಲ್ಲಿ ಎಲ್ಲ ಅನ್ಪ್ಯಾಕಿಂಗ್ ಮಾಡೋದಿತ್ತು. ಬಟ್ಟೆ ಇಡೋದಾಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಈ ಥರದ ಐಟಮ್ಸ್ ಇಡಬೇಕಾಗಿತ್ತು. ಸೊ ಅದನ್ನು ಇಡೋದಕ್ಕೆ ಮಾಮಿ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆಯೇ ಬಾಕ್ಸ್ ಮೇಲೆ ಹೆಸರು ಬರ್ತಿದ್ನಲ್ಲ, ಸೊ ತುಂಬಾ ಈಸಿ ಆಯಿತು. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು ನಿಮ್ಮೆಲ್ಲರಿಗೂ, ನಮ್ಮ ಕಾರ್ನ ನಾವು ಸೇಲ್ ಮಾಡಿದ್ವಿ. ನಾವು ತೊಗೊಂಡಿದ್ದು ಜೀಪ್ ಕಂಪಾಸ್ 26 lakhsಗೆ. ಅದನ್ನು ನಾವು ಸೇಲ್ ಮಾಡಿರೋದು 15 lakhsಗೆ. ಕಾರ್ ಬೇಕು ಅವರಿಗೆ. ಸೊ ಕಾರ್ ಕಂಡೀಷನ್ ತುಂಬಾ ಚೆನ್ನಾಗಿತ್ತು. 30,000 ಕಿಲೋಮೀಟರ್ಸ್ ಮಾತ್ರ ರನ್ ಆಗಿತ್ತು. ಆ್ಯಂಡ್ ಕಂಪ್ಲೀಟ್ ಕಾರ್ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಮಗೇನು ಕಷ್ಟ ಅನಿಸಿಲ್ಲ. ಕಾರು ಹೊರಟಾಗ ತುಂಬಾ ಬೇಜಾರಾಯಿತು, ಯಾಕಂದರೆ 1 ವರ್ಷ ತುಂಬ ಕಡೆ ಓಡಾಡಿದ್ವಲ್ಲ. ಅದಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟವಾಗಿರುತ್ತೆ. ಆ್ಯಂಡ್ ಹೋಮ್ ಟೂರ್ ಖಂಡಿತವಾಗ್ಲೂ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್, ಲಾಟ್ಸ್ ಆಫ್ ಲವ್.